ಗಳು ಯಾವತ್ತೂ ಫಲ ನೀಡದೆ ನಿರರ್ಥಕವಾಗಿ ಹೋಗುವುದಿಲ್ಲ. ದೇವರ ಚಿತ್ತಕ್ಕೆ ಅನುಗುಣವಾಗಿ ನಾವು ಬೇಡಿದ ಎಲ್ಲ ವರದಾನಗಳು ನಮಗೆ ಸಿಗುತ್ತವೆ ಎಂಬ ವಿಶ್ವಾಸದಿಂದ ಪ್ರಾರ್ಥಿಸುವ ಕೃಪೆಗಾಗಿ ಪ್ರಭುವಿನಲ್ಲಿ ಇಂದು ಭಿನ್ನಯಿಸೋಣ. ಅಂತೆಯೇ ಸಂತ ಲೋರೆನ್ಸರಂತೆ ವಿಶ್ವಾಸದಲ್ಲಿ ಬಲಗೊಂಡು ಕಷ್ಟ ಸಂಕಟಗಳ ನಡುವೆಯೂ ಪ್ರಾರ್ಥಿಸುವ ಶಕ್ತಿ ದೇವರು ನಮಗೆ ದಯಪಾಲಿಸಲೆಂದು ಬೇಡಿಕೊಳ್ಳೋಣ. ಬಲಿಪೂಜೆಯ ಸಮಯದಲ್ಲಿ ಪ್ರಾರ್ಥನೆಗೆ ಅಡ್ಡಿಯಾಗಬಾರದೆಂಬ ಉದ್ದೇಶದಿಂದ ತಾವೆಲ್ಲರೂ ತಮ್ಮ ಮೊಬೈಲ್ಗಳನ್ನು ಸೈಲೆನ್ಸ್ ಅಥವಾ ಸ್ವಿಚ್ ಆಫ್ ಮಾಡಬೇಕಾಗಿ ಚರ್ಚಿನ ಒಳಗಡೆ ಫೋನನ್ನು ಯಾವ ಕಾರಣಕ್ಕೂ ಬಳಸಬಾರದೆಂದು ನಿಮ್ಮಲ್ಲಿ ವಿನಂತಿಸುತ್ತೇವೆ. ಈ ದಿನದ ಪೂಜೆಯ ಉದ್ದೇಶಗಳು ಈ ರೀತಿ ಇವೆ. ಕೃತಜ್ಞತಾ ಬಲಿಪೂಜೆಯಾಗಿ ಅಶೋಕ್ ಮೋನಿಸ್ ಹಾಗೂ ಸುಮಲತಾ ವೇಣೂರು, ರಂಜನಿ ಹಾಗೂ ಸಂತೋಷು ಕೊಪ್ಪ, ಆಂಟನಿ ಹಾಗೂ ಮೇರಿ ಮುಂಡಾಜೆ, ಜಿತೇಶ್ ಥೋಮಸ್ ಪೆನ್ನಂಪೇಟ್, ಪ್ರಸನ್ನ ಸ್ಟೆಫಿನಾ ಸೆರಾವೋ ಕೊಪ್ಪ, ವಲೇರಿಯನ್ ಲೀನಾ ಪಿಂಟೋ ಮೂಡುಬಿದ್ರಿ. ಪ್ರಿಯರೇ, ನಮಗಾಗಿ ಪ್ರಾರ್ಥಿಸಿ ಇಂದಿನ ಬಲಿಪೂಜೆಯನ್ನು ಅರ್ಪಿಸಲು ಪ್ರಧಾನ ಗುರುಗಳಾಗಿ ಆಗಮಿಸಿರುವ ವಂದನೀಯ ಫಾದರ್ ರೋಬರ್ಟ್ ಕ್ರಾಸ್ತಾ, ಗುಲ್ಬರ್ಗಾ ಧರ್ಮಕ್ಷೇತ್ರ ತಾಳಿಕೋಟೆ ಧರ್ಮ ಕೇಂದ್ರದಿಂದ ಹಾಗೂ ಪೂಜೆಗೆ ಬಂದಿರುವ ಎಲ್ಲ ಗುರುಗಳನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸುತ್ತೇವೆ. ಈ ದಿನದ ಆರಾಧನಾ ವಿಧಿಯನ್ನು ನಡೆಸಿಕೊಂಡು ಹೋಗುವ ನಕ್ರೆ ಧರ್ಮ ಕೇಂದ್ರದ ಸದಸ್ಯರನ್ನು ಹಾಗೂ ಬೆಳ್ಮನ್ ಧರ್ಮ ಕೇಂದ್ರದ ಗಾಯನ ಪಂಗಡವನ್ನು ಹಾಗೂ ನಿಮ್ಮೆಲ್ಲರನ್ನು ಸ್ವಾಗತಿಸಿ ಪ್ರವೇಶ ಗೀತೆಯನ್ನು ಹಾಡುತ್ತಾ ಬಲಿಪೂಜೆಯನ್ನು ನಾವು ಈಗ ಆರಂಭಿಸೋಣ. ನಿಮ್ಮ ಸ್ಥಳದಲ್ಲಿರುವ ಹಾಡಿನ ಕೈಪಿಡಿಯಲ್ಲಿರುವ ಹಾಡುಗಳನ್ನು ಹಾಡುತ್ತಾ ಪ್ರಾರ್ಥನೆಗಳನ್ನು ಭಕ್ತಿಯಿಂದ ಪಠಿಸೋಣ. ಎಲ್ಲರೂ ಎದ್ದು ನಿಂತುಕೊಂಡು ಈಗ ಪ್ರವೇಶ ಗೀತೆಯನ್ನು ನಾವು ಹಾಡೋಣ. ಪುಟ ಸಂಖ್ಯೆ 29, ಗೀತೆ ಸಂಖ್ಯೆ 2. ಸುಮಗಳ
ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ತಂದೆ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಂತ ಲಾರೆನ್ಸ್ ರವರ ಪುಣ್ಯಕ್ಷೇತ್ರಕ್ಕೆ ನಾವು ಈ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಲು ಬಂದಿರುವಾಗ, ಪ್ರಭು ಯೇಸು ಕ್ರಿಸ್ತರು ಸಂತ ಲಾರೆನ್ಸ್ ಅವರ ಮುಖಾಂತರ ನಮ್ಮ ಜೀವನದಲ್ಲಿ ಮಾಡಿದ ಎಲ್ಲ ಸತ್ಕಾರ್ಯಗಳಿಗೋಸ್ಕರ ಅವರಿಗೆ ನಾವು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಲು ಇಲ್ಲಿ ಬಂದಿದ್ದೇವೆ. ಈ ಬಲಿಪೂಜೆಗೆ ಬಂದಿರುವಾಗ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು, ಬೇಡಿಕೆಗಳನ್ನು ಈ ಬಲಿಪೀಠದ ಮುಂದೆ ನಾವು ಇಡೋಣ. ಇಲ್ಲಿರುವ ಗುರುಗಳೆಲ್ಲರೂ ನಿಮಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸುವವರಾಗಿದ್ದಾರೆ. ಸಂತ ಲಾರೆನ್ಸ್ ರವರು ನಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಲಿ ಮತ್ತು ಮುಂಬರುವ ದಿನಗಳಲ್ಲಿ ನಾವು ಕೈಗೊಂಡ ಎಲ್ಲ ಕೆಲಸ ಕಾರ್ಯಗಳನ್ನು ಮುನ್ನಡೆಸಲಿ ಎಂದು ಈ ದಿವ್ಯ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಯಾರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುತ್ತೇವೆ ಎಂದು ಭರವಸೆ ಕೊಟ್ಟಿದ್ದೇವೆಯೋ ಅವರೆಲ್ಲರನ್ನು ನಾವು ಜ್ಞಾಪಿಸಿಕೊಳ್ಳೋಣ. ಒಂದು ಕ್ಷಣ ಮೌನವಾಗಿ ನಮ್ಮೆಲ್ಲರ ಅಗತ್ಯಗಳನ್ನು ಸ್ವಾಮಿಯ ಮುಂದೆ ಇಟ್ಟು ಮೌನದಿಂದ ಭಕ್ತಿಯಿಂದ ಬೇಡಿಕೊಳ್ಳೋಣ. ನಮ್ಮ ಪಾಪಗಳಿಗೋಸ್ಕರ ದೇವರಿಂದ ಕ್ಷಮೆಯನ್ನು ಯಾಚಿಸುತ್ತಾ ಪಶ್ಚಾತ್ತಾಪಪಟ್ಟು ಎಲ್ಲರೂ ಒಟ್ಟಾಗಿ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರರೇ ನಿಮ್ಮನ್ನು ನನಗಾಗಿ ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ.
ರಾಜರೇ ಸರ್ವಶಕ್ತ ದೇವ ಪಿತನೇ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಭಜಿಸುತ್ತೇವೆ ಆರಾಧಿಸುತ್ತೇವೆ ಮಹಿಮೆ ಪಡಿಸುತ್ತೇವೆ ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭೂಮಿಯಲ್ಲಿ ಸುಮನಸ್ಸರಿಗೆ ಶಾಂತಿ ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ ಪ್ರಭು ದೇವರೇ ದೇವರ ಕುರಿ ಮರಿಯೇ ಪಿತನ ಪುತ್ರರೇ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ ನಮಗೆ ದಯೆ ತೋರಿ ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು ನೀವೊಬ್ಬರೇ ಪ್ರಭು ನೀವೊಬ್ಬರೇ ಮಹೋನ್ನತರು ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು ಪ್ರಾರ್ಥಿಸೋಣ. ದೇವರೇ ಸಂತ ಲಾರೆನ್ಸ್ ಅವರನ್ನು ನಿಷ್ಠಾವಂತ ಸೇವೆಯಲ್ಲಿ ಪ್ರಖ್ಯಾತರು ರಕ್ತ ಸಾಕ್ಷಿಗಳಲ್ಲಿ ಮಹಿಮಾವಂತರು ಆಗುವಂಥ ಪ್ರೀತಿಯ ಪ್ರಭೆಯಿಂದ ತುಂಬಿದ್ದೀರಿ. ಅವರು ಪ್ರೀತಿಸಿದನ್ನು ನಾವು ಪ್ರೀತಿಸುವಂತೆಯೂ ಅವರು ಕಲಿಸಿದ್ದನ್ನು ನಾವು ಕಾರ್ಯರೂಪಕ್ಕೆ ತರುವಂತೆಯೂ ನಮಗೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ದನಿಯೇಲನ ಗ್ರಂಥದಿಂದ ವಾಚನ. ದನಿಯೇಲನ ಆ ವಿರೋಧಿಗಳು ಗುಂಪಾಗಿ ಕೂಡಿ ಬಂದರು. ಆತ ತನ್ನ ದೇವರಿಗೆ ಅಭಿಮುಖವಾಗಿ ಪ್ರಾರ್ಥಿಸಿ ವಿಜ್ಞಾಪಿಸುವುದನ್ನು ಕಂಡರು. ಕೂಡಲೇ ಆಸ್ಥಾನಕ್ಕೆ ಬಂದು
ರಾಜಾಜ್ಞೆಯ ಪ್ರಸ್ತಾಪವನ್ನೆತ್ತಿ, ರಾಜರೇ, ಯಾರು 30 ದಿನಗಳ ತನಕ ತಮಗೆ ಹೊರತು ಬೇರೆ ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ಪ್ರಾರ್ಥನೆ ಮಾಡಕೂಡದು. ಮಾಡಿದರೆ ಅಂಥವನನ್ನು ಸಿಂಹಗಳ ಗವಿಯಲ್ಲಿ ಹಾಕಲಾಗುವುದು ಎಂಬ ಶಾಸನಕ್ಕೆ ನೀವು ರುಜು ಹಾಕಿದಿರಲ್ಲವೇ ಎಂದು ಕೇಳಿದರು. ಅದಕ್ಕೆ ರಾಜನು, ಹೌದು, ಮೇದ್ಯರ ಹಾಗೂ ಪರ್ಷಿಯರ ಧರ್ಮವಿಧಿಗಳಂತೆ ಅದು ಸ್ಥಿರವಾದ ನಿಬಂಧನೆ ಎಂದು ಉತ್ತರ ಕೊಟ್ಟನು. ಆಗ ಅವರು ರಾಜಸನ್ನಿಧಿಯಲ್ಲಿ, ರಾಜರೇ, ಸುದಯದಿಂದ ಸೆರೆಯಾಳುಗಳಾಗಿ ತಂದವರಲ್ಲಿ ಒಬ್ಬನಾದ ಆ ದನಿಯೇಲನು ನಿಮ್ಮನ್ನಾಗಲಿ ನಿಮ್ಮ ಹಸ್ತಾಕ್ಷರದ ರುಜುವಿರುವ ಶಾಸನವನ್ನಾಗಲಿ ಮಾನ್ಯ ಮಾಡುತ್ತಿಲ್ಲ. ಬದಲಿಗೆ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡುತ್ತಿದ್ದಾನೆ ಎಂದು ದೂರಿತ್ತರು. ಆ ಅಧಿಕಾರಿಗಳಾದರೂ ಒಂದು ಬಂಡೆಯನ್ನು ತಂದು ಆ ಗವಿಯ ಬಾಯಿಯನ್ನು ಮುಚ್ಚಿದರು. ದನಿಯೇಲನ ಈ ಗತಿಯನ್ನು ಯಾರೂ ಬದಲಾಯಿಸಲಾಗದಂತೆ ರಾಜನ ಮತ್ತು ಅವನ ಮುಖಂಡರ ಮುದ್ರೆಯನ್ನು ಅದಕ್ಕೆ ಒತ್ತಿ ಮೊಹರು ಮಾಡಲಾಯಿತು. ಬಳಿಕ ರಾಜನು ಅರಮನೆಗೆ ಹಿಂತಿರುಗಿದನು. ಆ ರಾತ್ರಿಯೆಲ್ಲ ಉಪವಾಸವಿದ್ದನು. ವಾದ್ಯ ವಿನೋದಾವಳಿ ಯಾವುದನ್ನು ಹತ್ತಿರ ಬರಲು ಬಿಡಲಿಲ್ಲ. ನಿದ್ರೆ ಅವನ ಕಣ್ಣುಗಳಿಂದ ಮಾಯವಾಯಿತು. ಮಾರನೆಯ ದಿನ ಬೆಳಿಗ್ಗೆ ರಾಜನು ಉದಯದಲ್ಲೇ ಎದ್ದು ಸಿಂಹಗಳ ಗವಿಯ ಬಳಿಗೆ ವೇಗವಾಗಿ ಹೋದನು. ದನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ದುಃಖ ಧ್ವನಿಯಿಂದ ದನಿಯೇಲನನ್ನು ಕೂಗಿ, ದನಿಯೇಲನೇ, ಜೀವಸ್ವರೂಪನಾದ ದೇವರ ದಾಸನೇ, ನೀನು ದಿನನಿತ್ಯವೂ ಆರಾಧಿಸುವ ನಿನ್ನ ದೇವರಿಗೆ ನಿನ್ನನ್ನು ಸಿಂಹಗಳಿಂದ ಉದ್ಧರಿಸಲು ಜೀವಸ್ವರೂಪನಾದ ದೇವರ ದಾಸನೇ ಸಾಧ್ಯವಾಯಿತೋ ಎಂದು ಕೇಳಿದನು. ಆಗ ದನಿಯೇಲನು ರಾಜನಿಗೆ, ಅರಸರೇ, ಚಿರಂಜೀವಿಯಾಗಿರಿ. ನನ್ನ ದೇವರು ತಮ್ಮ ದೂತನನ್ನು ಕಳಿಸಿ ಸಿಂಹಗಳ ಬಾಯನ್ನು ಬಂಧಿಸಿದರು. ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಏಕೆಂದರೆ ಆ ದೇವರ ದೃಷ್ಟಿಯಲ್ಲಿ ನಾನು ನಿರ್ಮಲನು. ರಾಜರಾದ ತಮಗೂ ನಾನು ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು. ರಾಜನು ಇದನ್ನು ಕೇಳಿ ಬಹಳ ಸಂತೋಷಪಟ್ಟನು. ದನಿಯೇಲನನ್ನು ಗವಿಯೊಳಗಿಂದ ಮೇಲಕ್ಕೆತ್ತಬೇಕೆಂದು ಅಪ್ಪಣೆ ಮಾಡಿದನು. ಅಂತೆಯೇ ಅವನನ್ನು ಮೇಲಕ್ಕೆತ್ತಲಾಯಿತು. ಆತನು ತನ್ನ ದೇವರಲ್ಲಿ ದೃಢವಾದ ವಿಶ್ವಾಸವಿಟ್ಟ ಕಾರಣ ಅವನಿಗೆ ಯಾವ ಹಾನಿಯೂ ಆಗಿರಲಿಲ್ಲ. ಅನಂತರ ರಾಜನು ಆಜ್ಞಾಪಿಸಲು ದನಿಯೇಲನ ಮೇಲೆ ದೂರು ಹೊರಿಸಿದವರನ್ನು ಮಡದಿ ಮಕ್ಕಳ ಸಮೇತ ತಂದು ಸಿಂಹಗಳ ಗವಿಯಲ್ಲಿ ಹಾಕಿಬಿಟ್ಟರು. ಅವರು ಗವಿಯ ತಳ ಮುಟ್ಟುವುದರೊಳಗೆ ಸಿಂಹಗಳು ಅವನ ಮೇಲೆ ಹಾರಿ ಅವರ ಎಲುಬುಗಳನ್ನೆಲ್ಲ ಚೂರು ಚೂರು ಮಾಡಿದವು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪುಟ ಸಂಖ್ಯೆ 34, ಕೀರ್ತನೆ ನಂಬರ್ 3. ಪಾಲಿಸಿದೆ ಸದುತ್ತರವನ್ನು ದಯಪಾಲಿಸಿದೆ ಸದುತ್ತರವನ್ನು ಹೃದಯಪೂರ್ವಕ ವಂದನೆ ಪ್ರಭು ನಿನಗೆ. ದೇವರುಗಳೆದುರಿಗೆ ನನ್ನ ಕೀರ್ತನೆ ನಿನಗೆ. ಪೊಗಳುವೆ ನಿನ್ನ ನಾಮವನು ತಲೆಬಾಗಿ ನಿನ್ನ ಪವಿತ್ರಾಲಯದತ್ತ. ನಿನ್ನ ಪ್ರೀತಿ ಸತ್ಯತೆಗಳ ನಾಮನುಡಿಗಳ ಮಹತ್ವದ ಪ್ರಯುಕ್ತ. ದಯಪಾಲಿಸಿದೆ ಸದುತ್ತರವನ್ನು ಉನ್ನತನಾದರೂ ಗಮನಿಸುವನು ಪ್ರಭು ದೀನರನು. ದೂರದಿಂದಲೇ ಗುರುತಿಸುವನಾತನು ಗರ್ವಿಷ್ಠರನು.
ಇಕ್ಕಟ್ಟಿನಲ್ಲಿ ನಡೆವಾಗಲೂ ನೀ ರಕ್ಷಿಸುವೆ ಪ್ರಭು ಪ್ರಾಣವನು. ಶತ್ರು ಕೋಪಕ್ಕೆ ವಿರುದ್ಧವಾಗಿ ತೋರುವೆ ನೀ ಮೋಷ್ಟಿಯನು. ಗುರಿಯಿಟ್ಟಾಗ ದಯಪಾಲಿಸಿದೆ ಸದುತ್ತರವನ್ನು. ಸಿದ್ಧಿಗೆ ತರುವೆ ನೀ ಪ್ರಭು ನನ್ನ ಕಾರ್ಯವನು. ಶಾಶ್ವತವಾಗಿಸು ನಿನ್ನ ಅಚಲ ಪ್ರೀತಿಯನು. ಮರೆತು ಬಿಡಬೇಡ ನಿನ್ನಯ ಕೈ ಕೃತಿಯನು. ಅಧಿಕ ಮಾಡಿದೆ ನೀನು ನನ್ನಾತ್ಮ ಶಕ್ತಿಯನು. ಗುರಿಯಿಟ್ಟಾಗ ದಯಪಾಲಿಸಿದೆ ಸದುತ್ತರವನ್ನು. ಮೊರೆಯಿಟ್ಟಾಗ ದಯಪಾಲಿಸಿದೆ ಸದುತ್ತರವನ್ನು. ಪುಟ ಸಂಖ್ಯೆ 36. Hallelujah. 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 ಶ್ರೀಗಳೇ ಸ್ತುತಿ ಹಾಡಿರಿ, ದೇವರ ವಾಕ್ಯವ ಆಲಿಸಿರಿ. ಭೂಪರದ ಜೀವಿಗಳೇ ಕ್ರಿಸ್ತನ ಮಹಿಮೆಯ ಕೊಂಡಾಡಿರಿ. Hallelujah. Hallelujah. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಲೋಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಸ್ವಾಮಿ ಹೀಗೆಂದರು, ಆದುದರಿಂದ ಕೇಳಿರಿ, ನಿಮಗೆ ದೊರಕುವುದು, ತಟ್ಟಿರಿ, ನಿಮಗೆ ಬಾಗಿಲು ತೆರೆಯಲಾಗುವುದು. ಏಕೆಂದರೆ ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೂ ದೊರಕುವುದು, ಹುಡುಕುವವನಿಗೂ ಸಿಗುವುದು, ತಟ್ಟುವವನಿಗೆ ಬಾಗಿಲು ತೆರೆಯಲಾಗುವುದು. ನಿಮ್ಮಲ್ಲಿ ಯಾವ ತಂದೆ ತಾನೇ ತನ್ನ ಮಗ ಮೀನನ್ನು ಕೇಳಿದರೆ ಹಾವನ್ನು ಕೊಡುತ್ತಾನೆ? ಅಥವಾ ಮೊಟ್ಟೆಯನ್ನು ಕೇಳಿದರೆ ಚೇಳನ್ನು ಕೊಡುತ್ತಾನೆ? ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಅವಕ್ಕಿಂತಲೂ ಹೆಚ್ಚಾಗಿ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ತಮ್ಮನ್ನು ಕೇಳಿಕೊಳ್ಳುವವರಿಗೆ
ಪವಿತ್ರಾತ್ಮ ಅವರನ್ನೇ ಅನುಗ್ರಹಿಸಬಲ್ಲರು ಎಂದು ನಾನು ನಿಮಗೆ ಹೇಳುತ್ತೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಕೇಳಿರಿ ನಿಮಗೆ ದೊರಕುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು. ಇವತ್ತು ನಾನು ನಿಮಗೆ ಒಂದು ಪ್ರಶ್ನೆ ಕೇಳಿದರೆ, ಸಂತ ಲಾರೆನ್ಸ್ ಅವರ ಪುಣ್ಯಕ್ಷೇತ್ರಕ್ಕೆ ನೀವು ಯಾವ ಕಾರಣಕ್ಕೋಸ್ಕರ ಬಂದಿದ್ದೀರಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಒಂದೇ ಉತ್ತರ, ನಾವು ಪ್ರಾರ್ಥಿಸಲು ಬಂದಿದ್ದೇವೆ. ಪ್ರಾರ್ಥನೆ ಎಂದರೆ ಏನು, ಯಾವ ರೀತಿ ಪ್ರಾರ್ಥಿಸಬೇಕು, ಪ್ರಾರ್ಥಿಸದೇ ಇದ್ದರೆ ಏನಾಗುತ್ತದೆ ಎಂಬುದರ ಬಗ್ಗೆ ನಾವು ಕೆಲವು ಸಮಯ ಧ್ಯಾನಿಸೋಣ. ಒಬ್ಬ ರೈತನಿದ್ದ. ಅವನಿಗೆ ಯಾವುದೇ ಔಪಚಾರಿಕ ಶಿಕ್ಷಣ ಇದ್ದಿಲ್ಲ, ಓದು ಬರಹ ಬರ್ತಿದ್ದಿಲ್ಲ. ಆದರೂ ಪ್ರತಿದಿನ ತನ್ನ ಹೊಲಕ್ಕೆ ಕೆಲಸಕ್ಕೆ ಹೋಗುವಾಗ ತನ್ನ ಎತ್ತಿನ ಗಾಡಿಯನ್ನು ದೇವಾಲಯದ ಮುಂದೆ ಇಟ್ಟುಕೊಂಡು ಪ್ರತಿದಿನ ದೇವಾಲಯಕ್ಕೆ ಬಂದು ಸುಮ್ಮನೆ ಕುಳಿತುಕೊಂಡು ಶಿಲುಬೆಯನ್ನು ನೋಡಿ ಧ್ಯಾನ ಮಾಡುತ್ತಿದ್ದ. ಅಲ್ಲಿದ್ದ ಗುರುಗಳಿಗೆ ಇವನ ಮೇಲೆ ಅನುಮಾನ, ಇವ ಯಾವ ಕಾರಣಕ್ಕೋಸ್ಕರ ಪ್ರತಿದಿನ ಬರುತ್ತಾನೆ, ಓದು ಬರಹ ಅಂತೂ ಬರುವುದಿಲ್ಲ, ಸುಮ್ಮನೆ ಬರುತ್ತಾನೆ, ದೇವಾಲಯದಲ್ಲಿ ಕೂಡುತ್ತಾನೆ, ಹೊರಟು ಹೋಗುತ್ತಾನೆ. ಒಂದು ದಿನ ಕುತೂಹಲ ತಡೆಯಲಾರದೆ ಅಲ್ಲಿದ್ದ ಗುರು ಹೊರಗೆ ಬಂದು ಅವನನ್ನು ಕೇಳಿದರು, ನಾನು ನಿನ್ನನ್ನು ಪ್ರತಿದಿನ ನನ್ನ ಕಚೇರಿಯಲ್ಲಿ CCTVಯಲ್ಲಿ ನಾನು ನೋಡ್ತಾ ಇದ್ದೆ, ಸುಮ್ಮನೆ ಬರುತ್ತಿ ಕೂಡ್ತಿ ಹೋಗ್ತಿ, ಏನು ಮಾಡ್ತಿ? ಆಗ ರೈತ ಹೇಳಿದ ಗುರುಗಳಿಗೆ, ಗುರುಗಳೇ, ನಾನು ಪ್ರತಿದಿನ ದೇವಾಲಯಕ್ಕೆ ಪ್ರಾರ್ಥಿಸಲು ಬರುತ್ತೇನೆ, ಶಿಲುಬೆಯಲ್ಲಿ ಇದ್ದ ಯೇಸುವನ್ನು ನಾನು ನೋಡುತ್ತೇನೆ, ಅವರು ನನ್ನನ್ನು ನೋಡುತ್ತಾರೆ, ಇದೇ ನನ್ನ ಪ್ರಾರ್ಥನೆ. ಪ್ರಿಯರೇ, ಪ್ರಾರ್ಥನೆ ಮಾಡುವಾಗ ನಮಗೆ ದೊಡ್ಡ ದೊಡ್ಡ ಶಿಕ್ಷಣ ಬೇಕೆಂದಿಲ್ಲ. ಪ್ರಾರ್ಥನೆ ಎಂದರೆ ನಾವು ದೇವರು ಮತ್ತು ನಾವು ಮಾಡುವ ಸಂಭಾಷಣೆ. ಹಳೆ ಒಡಂಬಡಿಕೆಯ ಒಂದು ಉದಾಹರಣೆ ನಾನು ನಿಮಗೆ ಕೊಡುತ್ತೇನೆ. ಆದಿಕಾಂಡದಲ್ಲಿ ಅಧ್ಯಾಯ 18ರಲ್ಲಿ ಯಾವಾಗ ದೇವರು ಸೊದೋಮ್ ಮತ್ತು ಗೊಮರ ನಗರವನ್ನು ನಾಶ ಮಾಡಲಿಕ್ಕೆ ನೋಡುವಾಗ ಅಬ್ರಹಾಮನಿಗೆ ತಿಳಿಯುತ್ತದೆ, ಅಬ್ರಹಾಮನು ಆ ಜನರ ಪರವಾಗಿ ದೇವರಲ್ಲಿ ಬಿನ್ನಹ ಮಾಡುತ್ತಾನೆ. ಅಲ್ಲಿ 50 ಜನರು ಒಳ್ಳೆಯ ಜನರಿದ್ದರೆ ಆ ನಗರಗಳನ್ನು ನೀವು ನಾಶ ಮಾಡುತ್ತೀರೋ? ದೇವರು ಇಲ್ಲ ಅಂತ ಹೇಳುತ್ತಾನೆ. ಕೊನೆಗೆ ಕೆಳಗೆ ಬಂದು 45, 40, 30, 20, 10ಕ್ಕೆ ಬರ್ತಾನೆ. ಅಬ್ರಹಾಮನಿಗೆ ದೇವರ ನಡುವೆ ಅತ್ಯಂತ ಹತ್ತಿರವಾದ ಸಂಬಂಧ ಇತ್ತು. ಆದ ಕಾರಣ ದೇವರ ಜೊತೆಗೆ ಅಷ್ಟು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡು ಆ ಸಂಭಾಷಣೆಯನ್ನು ಮಾಡಲು ಅಬ್ರಹಾಮನಿಗೆ ಸಾಧ್ಯವಾಯಿತು. ನಾವು ವಿಮೋಚನಾ ಕಾಂಡದಲ್ಲಿ ನೋಡಿದರೆ ಮೋಶೆ ಇಸ್ರಾಯೇಲ್ ಜನಾಂಗದವರನ್ನು ಅವರನ್ನು ವಾಗ್ದತ್ತ ನಾಡಿಗೆ ಕರೆದೊಯ್ಯುವ ಆ ಮುಖಂಡತ್ವವನ್ನು ಮೋಶೆ ವಹಿಸುವಾಗ, ಪ್ರತಿ ಸಲ ಅವರ ಜೀವನದಲ್ಲಿ ಕಷ್ಟ ಬರುವಾಗ ಮೋಶೆ ದೇವರ ಕಡೆಗೆ ಬೆಟ್ಟದ ತುದಿಯಲ್ಲಿ ಹೋಗಿ ಮೊಣಕಾಲೂರಿ ಕೈಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥಿಸುವಾಗ ದೇವರು ಪ್ರತ್ಯಕ್ಷರಾಗುತ್ತಾರೆ. ಒಂದು ಉದಾಹರಣೆಯನ್ನು ಕೊಡ್ತೇನೆ ನಿಮಗೆ ನಾನು. ಯಾವಾಗ ಇಸ್ರಾಯೇಲರಿಗೆ ಮತ್ತು ಅಮಲೇಕ್ಯರಿಗೆ ಯುದ್ಧ ನಡೆಯುವಾಗ ಅಮಲೇಕ್ಯರ ಸೈನ್ಯವು ಬಹಳ ಬಲಿಷ್ಠವಾಗಿತ್ತು. ಯುದ್ಧದಲ್ಲಿ ಇಸ್ರಾಯೇಲರು ಸೋಲುತ್ತಿದ್ದರು. ಇದನ್ನು ನೋಡಿ ಮೋಶೆ ಪರ್ವತದ ಮೇಲೆ ಹೋಗಿ ಕೈಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥಿಸುತ್ತಾನೆ. ಯಾವಾಗ ಮೋಶೆ ತಮ್ಮ ಕೈಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥಿಸುವಾಗ ಇಸ್ರಾಯೇಲರು ಜಯಗಳಿಸುತ್ತಿದ್ದರು. ಯಾವಾಗ ಮೋಶೆ ಕೈಗಳನ್ನು ಕೆಳಗೆ ಹಾಕುವಾಗ ಇಸ್ರಾಯೇಲರು ಸೋಲುತ್ತಿದ್ದರು. ಇದನ್ನು ಕೊಂಡ ಆರೋನ ಮತ್ತು ಅವನ ಸಂಗಡಿಗರು ಮೋಶೆಯನ್ನು ಒಂದು ಕಲ್ಲಿನ ಮೇಲೆ ಕುಳಿತುಕೊಂಡು ವ್ಯವಸ್ಥೆ ಮಾಡಿ ಅವರು ಇಬ್ಬರು ಸೇರಿ ಮೋಶೆಯ ಕೈಗಳನ್ನು ಮೇಲಕ್ಕೆ ಹಿಡಿದರು. ಮೋಶೆ ಮುಂಜಾನೆಯಿಂದ
ಸಂಜೆಯ ತನಕ ಕೈಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥಿಸುವಾಗ ಬಲಿಷ್ಠವಾದ ಅಮಲೇಕ್ಯರ ಸೈನ್ಯವನ್ನು ಸೋಲಿಸಿ ಇಸ್ರಾಯೇಲರು ಜಯಗಳಿಸಿದರು. ಇದರ ಅರ್ಥ ಏನೆಂದರೆ, ಎಂತಹ ಬಲಿಷ್ಠ ವಿರೋಧಿಗಳನ್ನು ಕೂಡ ಪ್ರಾರ್ಥನೆಯ ಮುಖಾಂತರ ನಾವು ಸೋಲಿಸಬಹುದು. ಇವತ್ತಿನ ಮೊದಲನೆಯ ವಾಚನ ಈಗಾಗಲೇ ನಾವು ಆಲಿಸಿದ್ದೆವು. ದಾನಿಯೇಲನು ಏಕದೇವರನ್ನು ಆರಾಧಿಸುತ್ತಿದ್ದನು. ಅವರಲ್ಲಿ ನಿಯಮ ಏನಿತ್ತೆಂದರೆ, ಹೊಸ ರಾಜನು ಬರುವಾಗ 6 ತಿಂಗಳು ಯಾರು ದೇವರನ್ನು ಪೂಜಿಸಿದ ರಾಜನನ್ನೇ ದೇವರೆಂದು ಪೂಜಿಸಬೇಕಾಗಿತ್ತು. ಆದರೆ ದಾನಿಯೇಲನೊಬ್ಬನು ಧೈರ್ಯಗೊಂಡು ನಿಜವಾದ ಏಕದೇವರನೊಬ್ಬರನ್ನೇ ಪ್ರೀತಿಸುತ್ತಿದ್ದ. ಆ ಸಮಯದಲ್ಲಿ ದಾನಿಯೇಲನ ವಿರೋಧಿಗಳು ರಾಜನ ಕಡೆ ಕೊಂಡೊಯ್ದು ಇವನಿಗೆ ರಾಜಾಜ್ಞೆ ಪ್ರಕಾರ ಶಿಕ್ಷೆಯಾಗಬೇಕು. ಶಿಕ್ಷೆ ಏನೆಂದರೆ, ಅವನನ್ನು ಸಿಂಹದ ಗುಹೆಯಲ್ಲಿ ಹಾಕಿ ಅವನನ್ನು ಸಾಯಿಸಬೇಕಾಗಿತ್ತು. ಒಲ್ಲದ ಮನಸ್ಸಿನಿಂದ ರಾಜನು ಆ ಜನರಿಗೆ ದಾನಿಯೇಲನನ್ನು ಆ ಸಿಂಹದ ಗುಹೆಯಲ್ಲಿ ಹಾಕಲು ಅನುಮತಿ ಕೊಡುತ್ತಾನೆ. ಆ ರಾತ್ರಿ ರಾಜನಿಗೆ ನಿದ್ರೆ ಬರ್ತಾ ಇಲ್ಲ. ಬೆಳಿಗ್ಗೆ ಬೇಗ ಎದ್ದು ರಾಜನು ಸಿಂಹದ ಗುಹೆಯ ಬಳಿ ಬಂದು ನೋಡುವಾಗ ಆ ಸಿಂಹವು ದಾನಿಯೇಲನನ್ನು ಯಾವುದೇ ಹಾನಿ ಮಾಡಿಲ್ಲ. ಕಾರಣ, ದಾನಿಯೇಲನನ್ನು ಸರ್ವೇಶ್ವರನಾದ ಏಕ ದೇವರನ್ನು ಆರಾಧಿಸಿ ಅವರಲ್ಲಿ ಪ್ರಾರ್ಥಿಸುತ್ತಿದ್ದ. ನಾವು ಕೂಡ ಏಕ ದೇವರಲ್ಲಿ ವಿಶ್ವಾಸಿಸಿ ಪ್ರಾರ್ಥಿಸುವಾಗ ಖಂಡಿತವಾಗಿ ದೇವರು ನಮ್ಮ ಜೊತೆಗೆ ಬಂದು ನಮ್ಮನ್ನು ಎಂತಹ ವೈರಿಗಳಿಂದ ಕೂಡ ರಕ್ಷಣೆ ಕೊಡುವ ದೇವರು ನಮ್ಮವರಾಗಿದ್ದಾರೆ. ಮೊದಲನೇ ಸಾಮುವೇಲನ ಗ್ರಂಥದಲ್ಲಿ ನಾವು ನೋಡುತ್ತೇವೆ, ಹನ್ನಳಿಗೆ ಯಾವುದೇ ಮಕ್ಕಳಾಗಿಲ್ಲ. ಜನರು ಹನ್ನಳನ್ನು ಹೀಯಾಳಿಸುತ್ತಿದ್ದರು. ಬಂಜೆ ಎನಿಸಿಕೊಂಡವಳು, ದೇವರಿಂದ ಶಪಿಸಲ್ಪಟ್ಟವಳು ಎಂದು ಜನರು ಹೀಯಾಳಿಸುತ್ತಿದ್ದರು. ಇಂತಹ ಸಮಯದಲ್ಲಿ ಹನ್ನಳು ಒಂದು ದಿನ ದೇವಾಲಯಕ್ಕೆ ಬಂದು ಕಣ್ಣೀರಿಡುತ್ತಾ ಮೊಣಕಾಲೂರಿ ಕೈಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥಿಸುತ್ತಿದ್ದರು. ಇದನ್ನು ಕಂಡ ಅಲ್ಲಿಯ ಯಾಜಕರು, ನಿನ್ನನ್ನು ನೋಡುವಾಗ ನೀನು ಮದ್ಯ ವ್ಯಸನಿಯಾಗಿ ಕುಡಿತದಿಂದ ಪ್ರಾರ್ಥಿಸುವ ಹಾಗೆ ಕಾಣುತ್ತೀ. ಆಗ ಹನ್ನಳು ಹೇಳುತ್ತಾಳೆ, ನಾನು ದೇವರ ಮುಂದೆ ನನ್ನ ಮನೋವೇದನೆಯನ್ನು ಕೊಡುತ್ತಿದ್ದೇನೆ, ನನಗೆ ಮಕ್ಕಳಾಗಲು ನಾನು ಪ್ರಾರ್ಥಿಸುತ್ತೇನೆ. ಅಲ್ಲಿಯ ಯಾಜಕನು ಹೇಳುತ್ತಾನೆ, ದೇವರು ನೀನು ಪ್ರಾರ್ಥಿಸಿದನು ನಿನಗೆ ದಯಪಾಲಿಸಲಿ. ಒಂದೇ ವರ್ಷದಲ್ಲಿ ಹನ್ನಳು ಒಬ್ಬ ಪುತ್ರನನ್ನು ಪ್ರಸವಿಸುತ್ತಾಳೆ. ಅವನೇ ಸಾಮುವೇಲ. ಪ್ರಿಯರೇ, ಇವತ್ತು ನಾವು ಪ್ರಾರ್ಥಿಸಲು ಇಲ್ಲಿ ಬಂದಿದ್ದೇವೆ. ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ಜೀವನ ಚರಿತ್ರೆ ನೋಡಿದರೆ, ಯೇಸು ಬಹಳ ಮುಂಜಾನೆ ಎದ್ದು ನಿರ್ಜನ ಪ್ರದೇಶಕ್ಕೆ ಹೋಗಿ ಪ್ರಾರ್ಥಿಸುತ್ತಿದ್ದರು. ದೇವರ ಸಾಮ್ರಾಜ್ಯವನ್ನು ಸಾರುವುದಕ್ಕಿಂತ ಮೊದಲು 40 ದಿನ ಹಗಲು ರಾತ್ರಿ ಅವರು ನಿರ್ಜನ ಪ್ರದೇಶಕ್ಕೆ ಹೋಗಿ ಪ್ರಾರ್ಥಿಸುತ್ತಿದ್ದರು. ಮತ್ತು ಬೆಂಗಾಡಿನಲ್ಲಿ ಸೈತಾನನಿಂದ ಶೋಧಿಸಲ್ಪಟ್ಟರು. ಆದರೂ ಕೂಡ ದೇವರ ವಾಕ್ಯದ ಸಹಾಯದಿಂದ ಯೇಸು ಸೈತಾನನನ್ನು ಜಯಗಳಿಸುತ್ತಾರೆ. ಯೇಸು ತಮ್ಮ ಶಿಷ್ಯರಿಗೆ ಪ್ರಾರ್ಥಿಸಲು ಕಲಿಸಿದರು ಮತ್ತು ಪ್ರತಿಯೊಂದು ಅದ್ಭುತಗಳನ್ನು ಮಾಡುವುದಕ್ಕಿಂತ ಮೊದಲೇ ಯೇಸು ತಮ್ಮ ಕಣ್ಣನ್ನು ಸ್ವರ್ಗಕ್ಕೆತ್ತಿ ನೋಡಿ ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದರು. ಯೇಸು ನಾನಾ ಸಾಮತಿಗಳ ಮುಖಾಂತರ ಜನರಿಗೆ ಪ್ರಾರ್ಥಿಸಲು ಕಲಿಸಿದರು. ನಾವು ಒಂದೆರಡು ಸಾಮತಿಗಳನ್ನು ಹೊಸ ಒಡಂಬಡಿಕೆಯಲ್ಲಿ ನೋಡಿದರೆ, ಆ ವಿಧವೆ ಮತ್ತು ಕೆಟ್ಟ ನ್ಯಾಯಾಧೀಶ. ವಿಧವೆಯು ಪ್ರತಿದಿನ ಆ ಕೆಟ್ಟ ನ್ಯಾಯಾಧೀಶನ ಬಳಿಗೆ ಬಂದು ನ್ಯಾಯವನ್ನು ಕೇಳುತ್ತೆ, ನನಗೆ ನ್ಯಾಯ ಕೊಡು, ನ್ಯಾಯ ಕೊಡು. ಆ ನ್ಯಾಯಾಧೀಶ ನನ್ನ ಜೀವನದಲ್ಲಿ ಎಂದಿಗೂ ಯಾರಿಗೂ ನ್ಯಾಯವನ್ನು ಕೊಟ್ಟವನಲ್ಲ. ಆದರೂ ಕೂಡ ನ್ಯಾಯಾಧೀಶ ಹೇಳುತ್ತಾನೆ, ನಾನು ದೇವರನ್ನು ಲೆಕ್ಕಿಸುವುದಲ್ಲ, ಮನುಷ್ಯರನ್ನು ಗಣನೆಗೆ ತೆಗೆಯುವವನಲ್ಲ. ಆದರೂ ಕೂಡ ಈ ವಿಧವೆಯ ಕಾಟವನ್ನು ತಪ್ಪಿಸಲು ಇವಳಿಗೆ ನಾನು ನ್ಯಾಯವನ್ನು ಒದಗಿಸಿಕೊಡುತ್ತೇನೆ. ಕೊನೆಗೆ ಯೇಸು ಹೇಳುತ್ತಾರೆ, ಕೆಟ್ಟ ನ್ಯಾಯಾಧೀಶನಾದ ಅವನು ಆ ನ್ಯಾಯ ಒದಗಿಸಿಕೊಡಬೇಕಾದರೆ ಒಳ್ಳೆಯವರಾದ ದೇವರು ಅವರ ಭಕ್ತರು ಹಗಲು ರಾತ್ರಿ ದೇವರಿಗೆ ಮೊರೆ ಇಡುವಾಗ ಅವರ ಪ್ರಾರ್ಥನೆಯನ್ನು ಆಲಿಸದೇ ಇರಬಹುದೇ? ಖಂಡಿತವಾಗಿಯೂ ಇಲ್ಲ. ಇನ್ನೊಂದು ಸಾಮತೆಯಲ್ಲಿ ಯೇಸು ಫರಿಸಾಯ ಮತ್ತು ಸುಂಕದವ. ಫರಿಸಾಯನು ದೇವಾಲಯದ ಮುಂಭಾಗಕ್ಕೆ ಬಂದು
ತನ್ನನ್ನು ತಾನೇ ಅವನು ಕೊಚ್ಚಿಕೊಳ್ಳುತ್ತಾನೆ. ನಾನು ಜೀವನದಲ್ಲಿ ಇಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಹಿಂಭಾಗದಲ್ಲಿ ಇದ್ದ ಸುಂಕದವನನ್ನು ನೋಡಿ ಸುಂಕದವನನ್ನು ಅವನ ಮೇಲೆ ತನ್ನ ಬೆರಳತ್ತು ನೋಡಿ ಅವನನ್ನು ಹೀಯಾಳಿಸುತ್ತಾನೆ. ನಾನು ಅವನಂತೆ ಪಾಪಿ ಅಲ್ಲ. ಸುಂಕದವನಾದರೂ ಆ ಬಾಗಿಲ ಬಳಿ ನಿಂತು ತನ್ನ ಕಣ್ಣುಗಳನ್ನು ಸ್ವರ್ಗಕ್ಕೆ ಮೇಲೆತ್ತಲೂ ಕೂಡ ಧೈರ್ಯಗೊಳ್ಳದೆ ತನ್ನ ಹೃದಯವನ್ನು ತನ್ನ ಕೈಯಲ್ಲಿ ಬಡಿಯುತ್ತಾ, ಸ್ವಾಮಿ ನಾನು ಪಾಪಿ, ನನಗೆ ದಯೆ ತೋರಿ ಎಂದು ಪ್ರಾರ್ಥಿಸುತ್ತಿದ್ದ. ಯೇಸು ಕೊನೆಗೆ ಹೇಳುತ್ತಾರೆ, ಆ ಸುಂಕದವನು ದೇವರಿಂದ ಆಶೀರ್ವದಿಸಲ್ಪಟ್ಟು ಮನೆಗೆ ಹೋದ. ತನ್ನನ್ನು ತಾನೇ ಮೇಲಕ್ಕೇರಿಸಿಕೊಳ್ಳುವವನನ್ನು ದೇವರು ಕೆಳಗಿಳಿಸುವವರು, ತನ್ನನ್ನು ತಾನೇ ಕೆಳಗಿಳಿಸಿಕೊಳ್ಳುವವನನ್ನು ದೇವರು ಮೇಲಕ್ಕೇಳಿಸುವರು. ಪ್ರಾರ್ಥನೆಯ, ನಿರಂತರ ಪ್ರಾರ್ಥನೆಯ ಫಲ ಇದಾಗಿದೆ. ಯೇಸು 10 ಮಂದಿ ಕುಷ್ಠರೋಗಿಗಳನ್ನು ಗುಣಪಡಿಸಲು ಒಬ್ಬನೇ ಒಬ್ಬ ವಾಪಸ್ ಬಂದು ಯೇಸುವಿಗೆ ಕೃತಜ್ಞತೆಯನ್ನು ಹೇಳಿದ. ಯೇಸು ಕೇಳಿದರು, ಮಿಕ್ಕ 9 ಮಂದಿ ಎಲ್ಲಿ? ಅವರು ದೇವರಿಗೆ ಕೃತಜ್ಞತಾ ಸ್ತೋತ್ರ ಮಾಡಲಿಕ್ಕೆ ಅವರು ಬಂದಿಲ್ಲ. ನಾವು ಇವತ್ತು ಇಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಹೇಳಲು ನಾವು ಬಂದಿದ್ದೇವೆ. ಸಂತ ಲಾರೆನ್ಸ್ ರವರು ಆದಿ ಧರ್ಮಸಭೆಯಲ್ಲಿ ದೇವರಲ್ಲಿ ಅತೀವವಾದ ವಿಶ್ವಾಸ, ರಾಜನನ್ನು ಎದುರುಗೊಳ್ಳಲು ಕೂಡ ಧೈರ್ಯಗೊಳ್ಳುತ್ತಿದ್ದ ಕಾರಣ ಅವರ ಪ್ರಾರ್ಥನೆಯ ಜೀವನ. ಆದ ಕಾರಣವೇ ಸಂತ ಲಾರೆನ್ಸ್ ರವರು ಕೊನೆಗೆ ರಕ್ತ ಸಾಕ್ಷಿಯಾಗಿ ಯೇಸುವಿಗೋಸ್ಕರ ತನ್ನ ಜೀವನವನ್ನೇ ಕೊಟ್ಟರು. ಆದ್ದರಿಂದ ಪ್ರಿಯರೇ, ನಾನು ಹೇಳುತ್ತೇನೆ, ಪ್ರಾರ್ಥಿಸದೇ ಇದ್ದರೆ ಏನಾಗುತ್ತದೆ? ಬೈಬಲ್ನಲ್ಲಿ ಒಂದು ಸುಂದರವಾದ ಒಂದು ವಾಕ್ಯ ಇದೆ. ನಾವು ಪ್ರಾರ್ಥಿಸದೇ ಇದ್ದರೆ ಏನಾಗುತ್ತದೆ? ಯೋಹಾನನ ಶುಭ ಸಂದೇಶ ಅಧ್ಯಾಯ 18ರಲ್ಲಿ ಬಹಳ ಸ್ಪಷ್ಟವಾಗಿದೆ. ಯಾವಾಗ ಮನುಷ್ಯ ಪ್ರಾರ್ಥನೆ ಮಾಡದೇ ಇದ್ದರೆ ಅವನ ಜೀವನದಲ್ಲಿ ಎಂತಹ ಕೆಡುಕು ಬರ್ತದೆ. ಯೇಸು ಸ್ವಾಮಿ ತನ್ನ ಕೊನೆಯ ಗಳಿಗೆಯಲ್ಲಿ ಜನರು ಅವರನ್ನು ಹಿಡಿದೊಪ್ಪಿಸಿಕೊಳ್ಳುವಾಗ ಅವರು ಗೆತ್ಸೆಮನೆ ತೋಟದಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಾಗ ಯಾಕೋಬ, ಯೋಹಾನ ಮತ್ತು ಪೇತ್ರನನ್ನು ಕರೆದೊಯ್ಯುತ್ತಾನೆ ಮತ್ತು ಹೇಳುತ್ತಾರೆ, ನನ್ನ ಜೊತೆಗೆ ಸೇರಿ ಪ್ರಾರ್ಥಿಸಿರಿ. ಆದರೆ ಯೇಸು ರಕ್ತದ ಬೆವರನ್ನು ಸುರಿಸುವಾಗ 3 ಶಿಷ್ಯರು ನಿದ್ದೆ ಹೋಗಿದ್ದರು. ಆಮೇಲೆ ಯೇಸುವನ್ನು ಆ ವೈರಿಗಳ ಕೈಯಲ್ಲಿ ಹಿಡಿದೊಪ್ಪಿಸಿಕೊಳ್ಳುವಾಗ ಪೇತ್ರನಿಗೆ ಸಿಟ್ಟು ಬರುತ್ತದೆ. ತನ್ನ ಕೈಯಲ್ಲಿದ್ದ ಆಯುಧವನ್ನು ತೆಗೆದು ಪ್ರಧಾನ ಯಾಜಕನ ಸೇವಕನಾದ ಮಾಲ್ಕನ ಕಿವಿಯನ್ನು ಕತ್ತರಿಸುತ್ತಾರೆ. ಯೇಸುವಿನ ಜೊತೆಗೆ ಪೇತ್ರನು 3 ವರ್ಷ ಇದ್ದ, ಆದರೆ ಪ್ರಾರ್ಥನೆ ಮಾಡಲು ವಿಫಲನಾದ. ಒಂದು ವೇಳೆ ಗೆತ್ಸೆಮನೆ ತೋಟದಲ್ಲಿ ಪೇತ್ರನು ಪ್ರಾರ್ಥಿಸುತ್ತಿದ್ದರೆ ಖಡ್ಗವನ್ನು ತೆಗೆದು ಪೇತ್ರನು ಅವನ ಕಿವಿಯನ್ನು ಕತ್ತರಿಸುತ್ತಿರಲಿಲ್ಲ. ಪ್ರಾರ್ಥನೆ ಮಾಡಲು ವಿಫಲನಾದನು. ಸೈತಾನನು ಬಂದು ಅವನನ್ನು ಹೊಕ್ಕನು. ಯಾವಾಗ ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಪ್ರಾರ್ಥನೆ ಇಲ್ಲವೋ ಸೈತಾನ ಬಂದು ಸೇರುತ್ತಾನೆ. ಆಯುಧಗಳು ನಮ್ಮ ಕೈಗೆ ಬರುತ್ತದೆ. ಆದರೆ ಯಾವಾಗ ದೇವರ ಕೃಪೆ ಆಶೀರ್ವಾದ ಇರುತ್ತದೆ, ಎಲ್ಲಿ ಪ್ರಾರ್ಥನೆ ಇರುತ್ತದೆ, ದೇವರೊಬ್ಬರೇ ನಮಗೆ ಆಯುಧ. ಆದ್ದರಿಂದ ಪ್ರಿಯರೇ, ಯಾರ ಜೀವನದಲ್ಲಿ ಪ್ರಾರ್ಥನೆಯು ಒಂದು ಹವ್ಯಾಸ ಆಗುತ್ತದೆಯೋ ಅವರ ಜೀವನದಲ್ಲಿ ಅದ್ಭುತಗಳು ಅವರ ಜೀವನ ಶೈಲಿ ಆಗುತ್ತದೆ. ಆಮೆನ್. ವಿಶ್ವಾಸಿಗಳ ಪ್ರಾರ್ಥನೆ. ಯೇಸುವೇ ನಮಗೆ ಹೇಳಿದ ಪ್ರಕಾರ, ನಾನು ಪ್ರಾರ್ಥಿಸಿದೆಲ್ಲವನ್ನೂ ನಿಮಗೆ ದಯಪಾಲಿಸುವೆನು ಎಂದು ವಾಗ್ದಾನ ಮಾಡಿದ ಯೇಸುವಿನಲ್ಲಿ ನಮ್ಮ ವಿಶ್ವಾಸವನ್ನು ಇಟ್ಟು ಭಕ್ತಿಯಿಂದ ನಮ್ಮ ಪ್ರಾರ್ಥನೆಗಳನ್ನು ದೇವರ ಮುಂದಿಡೋಣ.
ನಮ್ಮ ಉತ್ತರ: ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಮತ್ತು ಎಲ್ಲ ಧಾರ್ಮಿಕ ಮುಖಂಡರಿಗಾಗಿ ಪ್ರಾರ್ಥಿಸೋಣ. ತಮ್ಮ ಅಧೀನದಲ್ಲಿರುವ ದೈವ ಪ್ರಜೆಯ ಪರಿಸ್ಥಿತಿಯನ್ನು ಅರಿತುಕೊಂಡು ನಮ್ಮ ಪಾಲಕ ಸಂತ ಲಾರೆನ್ಸರಂತೆ ಸೇವಾ ಕಾರ್ಯದಲ್ಲಿ ಅವರು ತೊಡಗುವಂತೆ ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಪುಣ್ಯಕ್ಷೇತ್ರಕ್ಕೆ ಬರುವ ಎಲ್ಲ ಯಾತ್ರಿಕರಿಗಾಗಿ ಪ್ರಾರ್ಥಿಸೋಣ. ದೇವರಲ್ಲಿ ವಿಶ್ವಾಸವಿಟ್ಟು ಸಂತ ಲಾರೆನ್ಸರಂತೆ ದೇವರ ಮಹತ್ವವನ್ನು ಸಾರುತ್ತಿರುವ ಇವರ ಇಷ್ಟಾರ್ಥಗಳು ಈಡೇರಿ ಮಾನಸಿಕ ಶಾಂತಿಯನ್ನು, ದೈಹಿಕ ಸೌಖ್ಯವನ್ನು ಪಡೆಯುವಂತೆ ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಎಲ್ಲ ಅಸ್ವಸ್ಥರು ಮತ್ತು ಸಂಕಷ್ಟದಲ್ಲಿರುವವರಿಗಾಗಿ ಪ್ರಾರ್ಥಿಸೋಣ. ಪ್ರಭು ಕ್ರಿಸ್ತರ ಸ್ಪರ್ಶದಿಂದ ಇವರು ಆರೋಗ್ಯವನ್ನು, ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು, ಪರೋಪಕಾರಿಗಳಿಂದ ಅಗತ್ಯ ನೆರವನ್ನು ಪಡೆಯುವಂತೆ ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಎಲ್ಲ ದಾನಿಗಳು ಮತ್ತು ಸುಮನಸ್ಕರಿಗಾಗಿ ಪ್ರಾರ್ಥಿಸೋಣ. ಈ ಪುಣ್ಯಕ್ಷೇತ್ರದ ವಿವಿಧ ಚಟುವಟಿಕೆಗಳಿಗೆ ಆಧಾರವಾಗಿದ್ದು ಧನ ಸಹಾಯ ಮತ್ತು ವೈಯಕ್ತಿಕ ಸಹಕಾರ ನೀಡುವವರಿಗೆ 100 ಪಟ್ಟು ಸಂಭಾವನೆ ಲಭಿಸುವಂತೆ ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮೆಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ನಾವು ಆಲಿಸಿದ ದೇವರ ವಾಕ್ಯ ನಮ್ಮ ಕುಟುಂಬಗಳಿಗೆ ಫಲ ನೀಡುವಂತೆ ಹಾಗೂ ನಾವು ಈ ವರ್ಷ ಪ್ರಾರ್ಥನಾ ಜೀವನಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಜುಬಿಲಿ 2025 ಅರ್ಥಪೂರ್ಣವಾಗಿ ಆಚರಿಸಲು ಕರುಣಿಸಿ ಎಂದು ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಒಂದು ಕ್ಷಣ ಮೌನವಾಗಿ ನಮ್ಮ ವೈಯಕ್ತಿಕ ಅಗತ್ಯಗಳನ್ನು ದೇವರಲ್ಲಿ ವಿಶ್ವಾಸದಿಂದ ಬೇಡಿಕೊಳ್ಳೋಣ. ಸರ್ವಶಕ್ತ ತಂದೆಯಾದ ದೇವರೇ, ನಾವು ಪ್ರಾರ್ಥಿಸುವುದಕ್ಕಿಂತ ಮೊದಲು ನಮ್ಮೆಲ್ಲ ಅಗತ್ಯಗಳನ್ನು ತಿಳಿದವರು ನೀವೇ ಆಗಿದ್ದೀರಿ. ಆದರೂ ನಮ್ಮ ಕರ್ತವ್ಯವೆಂದು ಭಾವಿಸಿ ನಿಮ್ಮಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. ಈ ದೇವಾಲಯದಲ್ಲಿ ಸೇರಿದ ಎಲ್ಲ ಜನರ ಭಕ್ತರ ಪ್ರಾರ್ಥನೆಯನ್ನು ಆಲಿಸಿ ನಿಮ್ಮ ಇಚ್ಛೆಯಂತೆ ಅವರು ಬೇಡಿಕೊಂಡದನ್ನೆಲ್ಲ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಅವರಿಗೆ ಲಭಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಈ ಪ್ರಾರ್ಥನೆಯನ್ನು ಮಾಡುತ್ತೇವೆ ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್. ಪುಟ ಸಂಖ್ಯೆ 39, ಗೀತೆ ಸಂಖ್ಯೆ 4.
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯನ್ನು ಸರ್ವಶಕ್ತ ಪಿತನಾದ ದೇವರು ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಸಂತ ಲಾರೆನ್ಸ್ ಅವರ ಹಬ್ಬದಂದು ಸಂತೋಷದಿಂದ ನಾವು ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ಪ್ರಸನ್ನತೆಯಿಂದ ಸ್ವೀಕರಿಸಿರಿ. ಇವು ನಮ್ಮ ರಕ್ಷಣೆಗೆ ನೆರಗುವಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವೆಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಾವು ನಿಮ್ಮ ಸಂತರನ್ನು ಸ್ತುತಿಸುವಾಗ ನಮಗೆ ಮಹಿಮೆ ಸಲ್ಲುತ್ತದೆ. ಅವರ ಯಾತನೆಗಳೇ ನಿಮ್ಮ ಮಹಾಶಕ್ತಿಯ ಅದ್ಭುತಗಳಾಗಿವೆ. ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ದಯೆಯಿಂದ ಅವರ ವಿಶ್ವಾಸಕ್ಕೆ ಉತ್ತೇಜನ ನೀಡುತ್ತೀರಿ. ಅವರ ಸಹನೆಗೆ ದೃಢ ನಿಲುವು ನೀಡುತ್ತೀರಿ. ಅವರ ಹೋರಾಟದಲ್ಲಿ ಜಯ ನಿಮ್ಮದೇ. ಆದುದರಿಂದ ಇಹಪರಗಳ ಎಲ್ಲ ಸೃಷ್ಟಿಗಳು ನಿಮ್ಮನ್ನು ಆರಾಧಿಸುತ್ತಾ ನವಗೀತೆಯೊಂದನ್ನು ಹಾಡುತ್ತದೆ. ದೂತ ಗಣಗಳೊಂದಿಗೆ ನಾವು ನಿಮ್ಮನ್ನು ಹೊಗಳುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ. ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು, ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸನ್ನ, ಮಹೋನ್ನತದಲ್ಲಿ ಹೋಸನ್ನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ್ನ, ಮಹೋನ್ನತದಲ್ಲಿ ಹೋಸನ್ನ, ಮಹೋನ್ನತದಲ್ಲಿ ಹೋಸನ್ನ, ಮಹೋನ್ನತದಲ್ಲಿ ಹೋಸನ್ನ. ಪ್ರಭು, ನೀವು ನಿಜವಾಗಿ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತಿವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆ ನೀವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಜೆರಾಲ್ಡ್ ಐಸಕ್ ಲೋಬೋ ಅವರೊಂದಿಗೂ, ಸಕಲ ಗುರುಗಳು ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸಕಲ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ
ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷ್ಠರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿ. ನಮಗೆ ಶಾಂತಿ ನೀಡಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಶರೀರ ಮತ್ತು ರಕ್ತದ ಸ್ವೀಕಾರವು ನನ್ನನ್ನು ನ್ಯಾಯ ತೀರ್ಪಿಗೂ ಖಂಡನೆಗೂ ಗುರಿ ಮಾಡದಿರಲಿ. ಆದರೆ ನಿಮ್ಮ ಪ್ರೀತಿಮಯ ದಯೆಯಿಂದ ನನ್ನ ದೇಹಾತ್ಮಕ್ಕೆ ರಕ್ಷಣೆ ಹಾಗೂ ಗುಣಪಡಿಸುವ ಸಿದ್ಧೌಷಧಿಯಾಗಲಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ದಯಮಾಡಿ ಕುಳಿತುಕೊಳ್ಳೋಣ. ಪ್ರಿಯರೇ, ಈಗ ಪರಮ ಪ್ರಸಾದವನ್ನು ಸ್ವೀಕರಿಸುವ ಸಮಯ. ಕಥೋಲಿಕ ಕ್ರೈಸ್ತ ಭಕ್ತಾದಿಗಳು ಮಾತ್ರ ತಮ್ಮ ಕೈಗಳಲ್ಲಿ ಆಮೇನ್ ಎಂದು ಗಟ್ಟಿಯಾಗಿ ಉಚ್ಚರಿಸಿ ಯೇಸುವಿನ ಶರೀರವನ್ನು ಅಲ್ಲೇ ಸ್ವೀಕರಿಸಿ ಭಕ್ತಿಯಿಂದ ಭುಜಿಸಿರಿ. ದಯವಿಟ್ಟು ಅದನ್ನು ತೆಗೆದುಕೊಂಡು ನಿಮ್ಮ ಸ್ಥಳಗಳಿಗೆ ಹೋಗಬಾರದಾಗಿ ವಿನಂತಿ. ಕ್ರೈಸ್ತೇತರ ಭಕ್ತಾದಿಗಳು ಈ ಪರಮ ಪ್ರಸಾದವನ್ನು ಸ್ವೀಕರಿಸಬಾರದಾಗಿ ವಿನಂತಿಸುತ್ತೇವೆ. ತಾವು ಕುಳಿತಲ್ಲೇ ಇದ್ದು ಪ್ರಾರ್ಥಿಸಬೇಕಾಗಿ ನಮ್ಮ ವಿನಂತಿ. ಪುಟ ಸಂಖ್ಯೆ 44, ಗೀತೆ ಸಂಖ್ಯೆ 4. ಯೇಸುವೆಯನ್ನೊಳು ಆಗಮಿಸು, ನನ್ನಾತ್ಮದ ಗುಡಿಯಲ್ಲಿ ನೀನೆಲೆಸು. ಕರುಣಾಕರ ದಯಸಾಗರ ನೀನೆಲೆಸು.
ನೋವನ್ನು ತಣಿಸಲು ಬಾ, ಸತ್ಯದ ಮಾರ್ಗದಿ ನಡೆಸೆನ್ನ. ಮುಕ್ತಿಯ ಮಾರ್ಗವು ನಿನ್ನ ಜನನ, ಹೇ ಪ್ರಭು. ನಿನ್ನ ಆಗಮನ ನೀಡಲಿ ಮಗೆ ನವಚೇತನ, ನೀಡಲಿ ಮಗೆ ನವಚೇತನ. ಎನ್ನೇಸುವೆ ಎನ್ನೊಳು ಆಗಮಿಸು, ನನ್ನಾತ್ಮದ ಗುಡಿಯಲ್ಲಿ ನೀ ನೆಲೆಸು. ಕರುಣಾಕರ ದಯಾಸಾಗರ ನೀ ನೆಲೆಸಿರು ನನ್ನಲ್ಲಿ ನಿರಂತರ. ಬಾ ಯೇಸು ಬಾ, 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 ಬಾ ಯೇಸು ಬಾ. ದೇಶದ ಚಾಲಿಯ ನಂದಿಸಬಾ, ಪ್ರೀತಿಯ ಹೊನಲನ್ನು ಹರಿಸಲು ಬಾ. ಸ್ವಾರ್ಥದ ಭಾವನೆ ತೊಲಗಿಸಬಾ, ನಿಸ್ವಾರ್ಥ ಪ್ರೇಮವ ಬೆಳಗಿಸಬಾ, ಹೇ ಪ್ರಭು. ನಿನ್ನ ಅನುಗ್ರಹದಲ್ಲಿ ಶಾಂತಿ ನೆಲೆಸಲಿ ಜಗದಲ್ಲಿ, ಶಾಂತಿ ನೆಲೆಸಲಿ ಜಗದಲ್ಲಿ. ಪುಟ ಸಂಖ್ಯೆ 47, ಗೀತೆ ಸಂಖ್ಯೆ 4. ಆರಾಧನೆ ಪ್ರಭು ಯೇಸುವೆ, ನೀ ಆತ್ಮದಿ ನೆಲೆಸಿರುವೆ. ಆರಾಧನೆ ಪ್ರಭು ಯೇಸುವೆ, ನಾ ನಿತ್ಯವೂ ಜೀವಿಸುವೆ. ವಂದನೆ ಪ್ರಭು ಯೇಸುವೆ, ಆರಾಧನೆ ನಿಮಗೆ. ವಂದನೆ ಪ್ರಭು ಯೇಸುವೆ, ಆರಾಧನೆ ನಿಮಗೆ. ಪ್ರೀತಿಯ ಮಮತೆಯ ಸಾಗರವೇ, ಎಮ್ಮನು ಪೋಷಿಪ ದೇವರು ನೀ. ತಾಯಿಯ ಮಮತೆಯಲಿ ಕಾಯುವ ದೇವರು ನೀ. ತಾಯಿಯ ಮಮತೆಯಲಿ ಕಾಯುವ ದೇವರು ನೀ. ವಂದನೆ ಪ್ರಭು ಯೇಸುವೆ, ಆರಾಧನೆ ನಿಮಗೆ. ವಂದನೆ ಪ್ರಭು ಯೇಸುವೆ, ಆರಾಧನೆ ನಿಮಗೆ. ಪ್ರಾರ್ಥಿಸೋಣ. ಪ್ರಭು ಸಂತ ಲಾರೆನ್ಸ್ ಅವರ ಹಬ್ಬದಂದು ಸಂತೋಷದಿಂದ ನಾವು ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ಪ್ರಸನ್ನತೆಯಿಂದ ಸ್ವೀಕರಿಸಿರಿ. ನಿಮ್ಮ ಪವಿತ್ರ ಕೊಡುಗೆಗಳಿಂದ ಪೋಷಿತರಾಗಿದ್ದೇವೆ. ಸಂತ ಲಾರೆನ್ಸ್ ಅವರ ಹಬ್ಬದಂದು ನಾವು ಸಲ್ಲಿಸುವ ನಮ್ಮ ನಿಷ್ಠಾವಂತ ಸೇವೆಯ ಸನ್ಮಾನವು
ನಮ್ಮಲ್ಲಿ ನಿಮ್ಮ ರಕ್ಷಣೆಯ ಕೃಪಾವರದ ಹೆಚ್ಚಳವನ್ನು ಅನುಭವಿಸುವಂತೆ ಮಾಡಲಿ ಎಂದು ವಿನಯದಿಂದ ಯಾಚಿಸುತ್ತೇವೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭು ಕ್ರಿಸ್ತರ ಶುಭ ಸಂದೇಶವನ್ನು ಸಾರಿರಿ. ದಯವಿಟ್ಟು ಕುಳಿತುಕೊಳ್ಳೋಣ. ಬಲಿಪೂಜೆಯ ಕೊನೆಯಲ್ಲಿ ವಾದ್ಯಸ್ಥರಿಗಾಗಿ ವಿಶೇಷ ಪ್ರಾರ್ಥನೆ ಇರುವುದು. ಸಂತ ಲಾರೆನ್ಸರ ಮೇಲಿನ ವಿಶೇಷ ಪ್ರೀತಿ ಹಾಗೂ ವಿಶ್ವಾಸದಿಂದ ಈ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು, ಪ್ರಭು ಯೇಸುವಿನ ಆಶೀರ್ವಾದಗಳನ್ನು ನಾವು ಕೋರುತ್ತೇವೆ. ಈ ಬಲಿಪೂಜೆಯನ್ನು ನಮಗಾಗಿ ಅರ್ಪಿಸಿ ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೆ ದೊರಕುವುದು ಈ ವಿಷಯದ ಮೇಲೆ ಮನಮುಟ್ಟುವ ಪ್ರಬೋಧನೆಯನ್ನು ನೀಡಿದ ನಮ್ಮ ಫಾದರ್ ರಾಬರ್ಟ್ ಕ್ರಾಸ್ತಾ, ಹಾಗೆಯೇ ಬೆಲ್ಮಾನ್ ಚರ್ಚಿನ ಗಾಯನ ಮಂಡಳಿಗೆ ಹಾಗೂ ವಾಚನಗಳನ್ನು ಓದಲು ಸಹಕರಿಸಿದ ನಕ್ರೆ ಧರ್ಮ ಕೇಂದ್ರದ ಸದಸ್ಯರಿಗೆ, ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸಿದ ಎಲ್ಲ ಭಕ್ತಾದಿಗಳಿಗೆ ವಂದನೆಗಳು. ನಿಮ್ಮ ಹರಕೆ ಬಲಿಪೂಜೆಗಳನ್ನು ನೀಡಲು ಹಾಗೂ ಪುಣ್ಯಕ್ಷೇತ್ರದ ಅಭಿವೃದ್ಧಿಗಾಗಿ ನಿಮ್ಮ ಕಾಣಿಕೆಯನ್ನು ಈ ಚರ್ಚಿನ ಎಡಭಾಗದ ಕೌಂಟರ್ನಲ್ಲಿ ಅವಕಾಶವಿದೆ. ಅಂತೆಯೇ ಅಲ್ಲಿರುವ ಹೊಸ ಕಟ್ಟಡದ ಸಭಾಂಗಣದಲ್ಲಿ ಪಾಪ ನಿವೇದನೆ ಆಲಿಸಲು ಗುರುಗಳು ಲಭ್ಯವಿರುತ್ತಾರೆ. ಹಾಗೆಯೇ ಚರ್ಚಿನ ಬಲಭಾಗದಲ್ಲಿ ಬೆಸಿಲಿಕಾದ ಹಾಗೆಯೇ ಮಂಗಳ ಜ್ಯೋತಿಯ ಹಾಗೂ ದಿವ್ಯ ಜ್ಯೋತಿಯ ಧಾರ್ಮಿಕ ವಸ್ತುಗಳ ಪುಸ್ತಕಗಳ ಮಳಿಗೆಗಳಿವೆ. ದಯವಿಟ್ಟು ಭೇಟಿ ಮಾಡಿ ಹೊಸದಾಗಿ ಪ್ರಕಟಿಸಲ್ಪಟ್ಟ ಬೈಬಲ್, ಶಿಲುಬೆ ಹಾದಿ ಆರಾಧನೆಯ ಪುಸ್ತಕಗಳು ನಿಮಗೆ ಅಲ್ಲಿ ಸಿಗುವುವು. ಅಂತೆಯೇ ಉಜ್ವಾಡ್, ರಕ್ನೋ, ಸೇವಕ್ ಹಾಗೂ ಇತರ ಮಾಸಿಕ ಪತ್ರಗಳಿಗೆ ಚಂದಾದಾರರಾಗಲು ಹಾಗೂ ನವೀಕರಿಸಲು ಅವಕಾಶವಿದೆ. ದಯವಿಟ್ಟು ಹಾಡಿನ ಕೈಪಿಡಿಗಳನ್ನು ಅಲ್ಲೇ ಇಟ್ಟು ಮುಂದಿನ ಪೂಜೆಗೆ ಸಹಕರಿಸಬೇಕಾಗಿ ವಿನಂತಿಸುತ್ತೇವೆ. ವಿಶೇಷ ಸೂಚನೆ: ಶುಕ್ರವಾರ ಬೆಳಿಗ್ಗೆ 8, 10 ಹಾಗೂ 12 ಗಂಟೆಗೆ ರೋಗಿಗಳಿಗಾಗಿ ವಿಶೇಷ ಬಲಿಪೂಜೆಗಳಿವೆ. ತಮ್ಮ ಕುಟುಂಬದಲ್ಲಿರುವ ರೋಗಿಗಳನ್ನು ಅಂದೇ ಕರೆತರಬೇಕಾಗಿ ನಾವು ವಿನಂತಿಸುತ್ತೇವೆ. ಶುಕ್ರವಾರದಂದು ರಜಾ ದಿನವಾದ್ದರಿಂದ ಮಕ್ಕಳಿಗಾಗಿ ಮಧ್ಯಾಹ್ನ 3ರಿಂದ 3 ಹಾಗೂ 5 ಗಂಟೆಗೆ ವಿಶೇಷ ಬಲಿಪೂಜೆಗಳಿವೆ. ಪ್ರಿಯರೇ, ಈಗ ವ್ಯಾಧಿಷ್ಠರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ರೋಗ ರುಜಿನಗಳನ್ನು, ನಮ್ಮ ಕುಟುಂಬ ಸದಸ್ಯರ ಸಂಕಟಗಳನ್ನು ಈ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ಶುಶ್ರೂಷೆ ಪಡೆಯುತ್ತಿರುವವರಿಗಾಗಿ ಹಾಗೂ ನಮಗಾಗಿ ಪ್ರಾರ್ಥಿಸಿರಿ ಎಂದು ಬೇಡಿಕೊಂಡ ಸರ್ವರನ್ನು ಸೌಖ್ಯದಾಯಕ ಯೇಸುವಿನ ಗುಣಪಡಿಸುವ ಹಸ್ತಗಳಿಗೆ ಸಮರ್ಪಿಸೋಣ. ಎದ್ದು ನಿಲ್ಲೋಣ. ನಮ್ಮ ಸಹಾಯ ಪ್ರಭು ದೇವರಲ್ಲಿರುವುದು. ಅವರೇ ಇಹಪರ ಲೋಕಗಳನ್ನು ಉಂಟು ಮಾಡಿರುವವರು. ಪ್ರಭುವೇ, ದಯೆಯಿಂದ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿರಿ. ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ. ಪ್ರಾರ್ಥಿಸೋಣ. ಸರ್ವಶಕ್ತ ಅನಂತ ದೇವರೇ, ಸ್ವಸ್ಥಪಡಿಸುವ ನಿಮ್ಮ ಶಕ್ತಿಯನ್ನು ನೀವು ರೋಗಗ್ರಸ್ತರ ಶರೀರದಲ್ಲಿ ಸುರಿಸಿ ಕಷ್ಟಪಡುತ್ತಿರುವ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ ಪ್ರೀತಿಯಿಂದ ಅವರನ್ನು ಕಾಪಾಡುತ್ತೀರಿ. ಈ ನಿಮ್ಮ ಭಕ್ತ ವಿಶ್ವಾಸಿಗಳನ್ನು ಕರುಣೆಯಿಂದ ಈಕ್ಷಿಸಿರಿ. ಪಾಪದ ದಂಡನೆಯಾಗಿ ಅವರನ್ನು ಆವರಿಸಿರುವ ಸಕಲ ಬಂಧನಗಳನ್ನು ಬಿಡಿಸಿರಿ. ಮಾನಸಿಕ ಮತ್ತು ದೈಹಿಕ ವೇದನೆಯಿಂದ ಅವರನ್ನು ಮುಕ್ತಗೊಳಿಸಿರಿ. ನಿಮ್ಮ ಅಪರಿಮಿತ ದಯೆಯನ್ನು ನಂಬಿ ಬಂದಿರುವ ಎಲ್ಲ ಭಕ್ತರಿಗೆ ಸಂತ ಲಾರೆನ್ಸ್ ರವರ ಮಧ್ಯಸ್ಥಿಕೆಯಿಂದ ದೇಹಾತ್ಮಕ್ಕೆ ಸೌಖ್ಯ ನೀಡಿರಿ. ಈ ಪುಣ್ಯಕ್ಷೇತ್ರದಲ್ಲಿ ಅವರು ಪಡೆದ ದೈವಿಕ ಸಂಪರ್ಕದ ಸಂತೋಷ ಮತ್ತು ಸಂತೃಪ್ತಿ ಅವರಲ್ಲಿ ನೆಲೆಸಲಿ. ಶಾಂತಿ ಸಮಾಧಾನ ಪಡೆದ ನಿಮ್ಮ ಭಕ್ತರು ಯೇಸು ಸ್ವಾಮಿಯ ಬೋಧನೆ
ಮತ್ತು ಆದರ್ಶಕ್ಕೆ ಅನುಗುಣವಾಗಿ ನಡೆಯುವಂತಾಗಲಿ. ಅವರು ನಿಮ್ಮ ಪ್ರೀತಿ ಮತ್ತು ಒಳಿತನ್ನು ಸಾರುವ ನಿಜ ಭಕ್ತರಾಗಲಿ. ತಮ್ಮ ದೈನಂದಿನ ಜೀವನದಲ್ಲಿ ನಿಮ್ಮನ್ನು ಮಹಿಮೆಪಡಿಸುವ ಭಾಗ್ಯವನ್ನು ಅವರಿಗೆ ದಯಪಾಲಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇದ್ದು ನಿಮ್ಮನ್ನು ಸಂರಕ್ಷಿಸಲಿ. ಆಮೆನ್. ಅವರು ನಿಮ್ಮಲ್ಲಿದ್ದು ನಿಮ್ಮನ್ನು ಕಾಪಾಡಲಿ. ಆಮೆನ್. ಅವರು ನಿಮ್ಮ ಮುಂದಿದ್ದು ದಾರಿ ತೋರಿಸಲಿ, ಹಿಂದಿದ್ದು ಬೆಂಬಲವಾಗಿರಲಿ, ಮೇಲಿದ್ದು ಆಶೀರ್ವದಿಸಲಿ. ಆಮೆನ್. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದ ನಿಮ್ಮ ಮೇಲೆ ಇಳಿದು ಬಂದು ಸದಾ ನೆಲೆಸಲಿ. ಆಮೆನ್. ಪುಟ ಸಂಖ್ಯೆ 50, ಗೀತೆ ಸಂಖ್ಯೆ 4. ಸಂತಲೋಸಿಸರೆ ನಮ್ಮ ಪಾಲಕರೇ, ನಮ್ಮ ಬಾಳನ್ನು ಬೆಳಗಲು ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿ. ಸನ್ಮಾರ್ಗ ತೋರಿಸಿ, ನಮಗಾಗಿ ಪ್ರಾರ್ಥಿಸಿ. ಸನ್ಮಾರ್ಗ ತೋರಿರಿ. ಯೇಸುವನ್ನು ಪಾಲಿಸುತ್ತಾ ಧರ್ಮವನ್ನು ಪಾಲಿಸಿದೆ. ನಿಷ್ಠೆಯಿಂದ ಕರ್ತವ್ಯ ಭುವಿಯಲ್ಲಿ ಪಾಲಿಸಿದೆ. ನಿನ್ನಂತೆ ಕರ್ತವ್ಯವ ಪಾಲಿಸಲು ಕಲಿಸು ತಂದೆ, ಪಾಲಿಸಲು ಕಲಿಸು. ಸಂತ ಲೋರೆನ್ಸರೇ ನಮ್ಮ ಪಾಲಕರೇ, ನಮ್ಮ ಬಾಳನ್ನು ಬೆಳಗಲು ಪ್ರಾರ್ಥಿಸಿರಿ, ನಮಗಾಗಿ ಪ್ರಾರ್ಥಿಸಿ. ಸನ್ಮಾರ್ಗ ತೋರಿರಿ, ನಮಗಾಗಿ ಪ್ರಾರ್ಥಿಸಿ. ಸನ್ಮಾರ್ಗ ತೋರಿರಿ. ಪುತ್ರರೊಡಗೂಡಿ ಹರಸೆಮ್ಮನು ತಾಯೇ, ಪವಿತ್ರ ಶಿಲುಬೆಯ ಕೃತಿಯ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸಂತ ಲೋರೆನ್ಸರೇ ನಮಗಾಗಿ ಪ್ರಾರ್ಥಿಸಿರಿ.